ತುಳು ಮೂಲದ ಕನ್ನಡದ ಹರಿಣಿ, ಹಿಂದಿಯ ಮುಮ್ತಾಜ್, ಸಾಧನಾ, ಮಲಯಾಳಂನ ಶೀಲಾ ಮೊದಲಾದವರು ನಾಯಕಿಯರಾಗಿರುವಾಗಲೇ ನಟನೆ ಬಿಟ್ಟವರು. ಶೀಲಾರದು ವಿಶೇಷ ಸಾಧನೆ. ಶೀಲಾರು 2 ದಶಕದಲ್ಲಿ 480ರಷ್ಟು ಚಲನಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ಶೀಲಾ ಮತ್ತು ಪ್ರೇಮ್ ನಜೀರ್ 130 ಚಿತ್ರಗಳಲ್ಲಿ ಜೋಡಿಯಾಗಿ ನಟಿಸಿದ್ದಾರೆ. ಇದು ಗಿನ್ನೆಸ್ ಪುಸ್ತಕದಲ್ಲಿ ದಾಖಲಾಗಿದೆ. ಒಂದೇ ಜೋಡಿ 50ರಷ್ಟು ಚಿತ್ರಗಳಲ್ಲಿ ಕೂಡ ನಟಿಸಿದ್ದಿಲ್ಲ. ಶೀಲಾ ಪ್ರೇಮ್ ನಜೀರ್ ಜೋಡಿಯ ಎಲ್ಲ ಚಿತ್ರಗಳು ಹಣ ಮಾಡಿವೆ. 60ರಷ್ಟು ಹಿಟ್ ಸೂಪರ್ ಹಿಟ್ ಆಗಿವೆ. ಶೀಲಾರ ಮೂಲ ಹೆಸರು ಸೆಲಿನ್. ತಂದೆ ರೈಲು ಸಿಬ್ಬಂದಿ ಆದ್ದರಿಂದ ಸುತ್ತಾಟ. 1962ರಲ್ಲಿ 17ರ ಪ್ರಾಯದಲ್ಲಿ ಎಂಜಿಆರ್ ನಟನೆಯ ಪಾಶಂ ತಮಿಳು ಮೂಲಕ ಚಿತ್ರರಂಗ ಪ್ರವೇಶ. ಅದೇ ವರ್ಷ ಪ್ರೇಮ್ ನಜೀರ್ ಜೊತೆಗೆ ಮಲಯಾಳಂ ಚಿತ್ರದಲ್ಲಿ ನಾಯಕಿ. ಎಂಜಿಆರ್ ದೇವಿ ಎಂದು ಕರೆದರು. ಹಾಗಾಗಿ ಸೆಲಿನ್ ಹೆಸರು ಚಲನಚಿತ್ರ ಕ್ಷೇತ್ರದಲ್ಲಿ ಶೀಲಾದೇವಿ ಶೀಲಾ ಆಯಿತು. 1983ರವರೆಗೆ 480 ಚಿತ್ರಗಳಲ್ಲಿ ನಟಿಸಿ ಊಟಿಯಲ್ಲಿ ಮನೆ ಕಟ್ಟಿಕೊಂಡು ನಟನೆಯಿಂದ ನಿವೃತ್ತಿ ಹೊಂದಿದ್ರು. ಚೆಮ್ಮೀನ್, ಕಲ್ಲಿ ಚೆಲ್ಲಮ್ಮ, ಒರು ಪೆಣ್ಣಂದೆ ಕಥಾ, ಸರಸಯ್ಯ, ಯಕ್ಷಗಾನಂ, ಕುಟ್ಟಿ ಕಪ್ಪಯಂ, ಸ್ಥಾನಾರ್ಥಿ ಸಾರಮ್ಮ, ಕಡತು ನತ್ತು ಮಕ್ಕನ್, ಜ್ವಾಲ, ಕನ್ನಪ್ಪನ್ ಉನ್ನಿ, ವಾಳ್ವೆ ಮಾಯಂ ಮೊದಲಾದವು ಅವರ ಪ್ರಸಿದ್ಧ ಚಿತ್ರಗಳು. ಅವರೇ ಕತೆ ಬರೆದು 4 ಚಿತ್ರ ನಿರ್ದೇಶಿಸಿದರು. ಅವುಗಳಲ್ಲಿ ಯಕ್ಷಗಾನಂ, ಶಿಖರಂಗಳ್ ಪ್ರಸಿದ್ಧ. 2003ರಲ್ಲಿ ಅತಿಥಿ ನಟಿಯಾಗಿ 1 ಮಲಯಾಳಂ, 1 ತಮಿಳು ಚಿತ್ರದಲ್ಲಿ ಮತ್ತೆ ಕಾಣಿಸಿಕೊಂಡು ಮರೆಯಾದರು. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.